ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲನೂ ಸಹ ಆಯಿತು. ನಾನು ಮಧ್ಯಾಹ್ನ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಈ ಒಂದು ವಿಡಿಯೋವನ್ನು ಎಡಿಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಬೆಳಗಿನ ಒಂದು ವಿಡಿಯೋದಲ್ಲಿ ಇದು ಪೂಜೆ ಆದಮೇಲೆ ನಾನು ರಾಯರಲ್ಲಿ ಒಂದು ವಿಡಿಯೋನು ಸಹ ಒಂದು ಕ್ಯಾಮ್ರಾವನ್ನು ಆನ್ ಮಾಡಿಕೊಂಡು ಈಗ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಲ್ವ, ಅದರಲ್ಲಿ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ರಾಯರಲ್ಲಿ ಒಂದೆರಡು ಕೋರಿಕೆಯನ್ನು ಕೇಳಿಕೊಳ್ತಾ ಇದ್ದೆ ನಾನು. ರಾಯರೇ, ಈ ಒಂದೆರಡು ಕೋರಿಕೆಯನ್ನು ನೆರವೇರಿಸ್ತೀರಾ, ಯಾವುದಾದ್ರೂ ಸೂಚನೆ ಮೂಲಕ ತಿಳಿಸಿ ಅಂತಂದು ಹೇಳ್ಬಿಟ್ಟು ನಾನು ಕವಡೆಯನ್ನು ಹಾಕಿಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೆ. ಸೊ ಕವಡೆಯಲ್ಲಿಯೂ ಅಷ್ಟೇ ನಾನು ಕೇಳಿದಂಥ ಎರಡು ಕೋರಿಕೆಗಳು ಸಹ ನೆರವೇರ್ತವೆ ಅಂತ ಸೂಚನೆಯನ್ನು ನೀಡಿದರು ರಾಯರು. ಸೊ ತುಂಬಾ ಖುಷಿ ಆಯಿತು ಅನ್ನುವಷ್ಟರಲ್ಲಿ ಏನಾಯಿತು ಅಂದರೆ, ಒಂದು ಪರಿಮಳ ಗ್ರಂಥದ ಮೂಲಕ ರಾಯರು 2 ಹೂವಿನ ಪ್ರಸಾದವನ್ನು ನೀಡಿದ್ದಾರೆ ಸ್ನೇಹಿತರೆ. ತೋರಿಸ್ತೀನಿ, ನಾನು ವಿಡಿಯೋವನ್ನು ನೋಡ್ತಾ ಹೋಗಿ ನೀವು. ಹೂವಿನ ಪ್ರಸಾದವನ್ನು ಪರಿಮಳ ಗ್ರಂಥದ ಮೂಲಕ ನೀಡಿದ್ದು ತುಂಬಾ ಖುಷಿ ಆಯಿತು. ರಾಯರೆಂದರೇ ಹಾಗೆ ಅಲ್ವಾ, ಕರುಣಾಮಯಿಗಳು, ದಯಾಸಾಗರರು. ನಮ್ಮ ಒಂದು ಕಷ್ಟವನ್ನು ನಾವು ಹೇಳೋದೇ ಬೇಡ ರಾಯರಲ್ಲಿ. ಅವ್ರು ನಮ್ಮ ಕಷ್ಟವನ್ನು ನಮಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋದು ರಾಯರಿಗೆ ಖಂಡಿತವಾಗಿ ಗೊತ್ತಿದ್ದೇ ಇದೆ. ಅದನ್ನು ಅವರು ನೆರವೇರಿಸ್ತಾರೆ ಅನ್ನುವಂಥದ್ದು ನನ್ನ ಒಂದು ಗಮನಕ್ಕೂ ಸಹ ಬಂದಿದೆ. ನಾನು ರಾಯರಲ್ಲಿ ಇನ್ನೂ ಸಹ ಹೆಚ್ಚಿನದಾಗಿ ನಾನು ಒಂದು ಪ್ರೀತಿ, ಒಂದು ರಾಯರು ಅಂದ್ರೇ ಒಂದು ತಂದೆಯ ಸ್ಥಾನದಲ್ಲಿ ನೋಡುವಂತಹ ಒಂದು ಶಕ್ತಿ ಅಂದ್ರೇ ಒಂದು ರಾಯರು. ನಮ್ಮ ತಂದೆಗಿಂತಲೂ ಹೆಚ್ಚು ಅಂತಲೇ ಹೇಳ್ಬೋದು ರಾಯರು. ಸೊ ಅವರು ಬಂದುಬಿಟ್ಟು ನಮ್ಮ ಒಂದು ಕಷ್ಟವನ್ನು ನಾವು ಅವ್ರ ಹತ್ರ ಕೇಳಿಕೊಳ್ಳದೆ ನೆರವೇರಿಸ್ತಾರೆ ಅನ್ನುವಂತಹದ್ದೇ ಒಂದು ಅದ್ಭುತವಾದಂತಹ ಒಂದು ವಿಚಾರ. ಒಂದು ಪರಿಮಳ ಗ್ರಂಥದಲ್ಲಿ ರಾಯರು ನೆಲೆಸಿರುವಂಥದ್ದು ಎಲ್ಲರಿಗೂ ಸಹ ಗೊತ್ತಿದ್ದೇ ಇದೆ. ಅವರು ರಚಿಸಿರುವಂತಹ ಗ್ರಂಥಗಳಲ್ಲಿ ಪರಿಮಳ ಗ್ರಂಥ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ಗ್ರಂಥ. ಅದನ್ನು ನಾವು ಮನೆಯಲ್ಲಿ ಇರಿಸಿ ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲವೂ ಸಹ ಬಗೆಹರಿತವೆ ಅನ್ನುವಂಥದ್ದು ನನ್ನ ಗಮನಕ್ಕೂ ಸಹ ಬಂದಿದೆ ಸ್ನೇಹಿತರೆ. ನೋಡಿ, ಈ ಕಡೆ ತಿರುಗಿಸಿ ಈ ಕಡೆ ತಿರುಗೋದ್ರೊಳಗೇನೆ ನೋಡಿ, ಇಲ್ಲಿ ಪರಿಮಳ ಗ್ರಂಥದ ಮೇಲೆ ಇರುವಂತಹ ಹೂವಿನ 2 ಪ್ರಸಾದವನ್ನು ನೀಡಿದ್ದಾರೆ ರಾಯರು. ತುಂಬಾ ಖುಷಿ ಆಯಿತು ನನಗೆ ಅಂತಲೇ ಹೇಳ್ಬೋದು. ಇದನ್ನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋವನ್ನು ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲರಿಗೂ ಸಹ ಒಂದು ರಾಯರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ, ರಾಯರಲ್ಲಿ ಕೇಳಿಕೊಳ್ಳುತ್ತೇನೆ ನಾನು. ಈ ಒಂದು ವಿಡಿಯೋನೂ ಅಷ್ಟೇ ಸುಮ್ಮನೆ ಯಾರಿಗೂ ಸಹ ತಲುಪೋದಿಲ್ಲ ಅಂತ ಹೇಳ್ತಾರೆ. ನಾವು ಒಂದು ಕಷ್ಟದಲ್ಲಿರುವಾಗ ಒಂದು ಸೂಚನೆಯನ್ನು ರಾಯರು ನೀಡ್ತಾನೆ ಇರ್ತಾರೆ, ಅದನ್ನು ನಾವು ಕಂಡುಕೊಳ್ಬೇಕಾಗುತ್ತದೆ. ಆ ವಿಡಿಯೋಗಳು ಅಷ್ಟೇ ನಾವು ಈಗ ಎಲ್ಲರ ಕೈಯಲ್ಲೂ ಸಹ ಮೊಬೈಲ್ ಇರೋದ್ರಿಂದ ನಾವು ಮೊಬೈಲಲ್ಲೆಲ್ಲ ವೀಡಿಯೋಸ್ನ ನೋಡ್ತಾನೆ ಇರ್ತೀವಿ. ಅಂಥ ಸಂದರ್ಭದಲ್ಲಿ ರಾಯರ ವಿಡಿಯೋಗಳು ನಮಗೆ ಬಂದ್ವಪ್ಪ ಅಂದರೆ, ಸೊ ಅದ್ರ ಮೂಲಕ ರಾಯರು ನಮ್ಮ ಕಷ್ಟವನ್ನು ಪರಿಹಾರ ಮಾಡೋದಕ್ಕಂತಲೇ ರಾಯರು ಒಂದು ವಿಶೇಷವಾದಂತಹ ಸೂಚನೆಯನ್ನು ನೀಡ್ತಾ ಇರ್ತಾರೆ. ಅದನ್ನು ನಾವು ಕಂಡ್ಕೋಬೇಕಾಗುತ್ತದೆ. ಸ್ವಲ್ಪ ಸಮಯ ಬೇಗ ಅಲ್ಲದೇ ಇದ್ದರೂ ಸ್ವಲ್ಪ ಸಮಯದ ನಂತರ ನಾವು ಕೊಂಡ್ಕೊಳ್ತೀವಿ. ಯಾವಾಗ ನಮ್ಮ ಕಷ್ಟ ಬಗೆಹರಿಯುತ್ತದೋ ಆವಾಗ ರಾಯರು ನಮಗೆ ಕರುಣಿಸ್ತಾರೆ ಅಂತ ಹೇಳ್ಬೋದು. ಸೊ ಪರಿಮಳ ಗ್ರಂಥ ನಮ್ಮ ಮನೆಗೆ ಬಂದಿರುವುದು ಅಷ್ಟೇ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಅದು ಒಂದು ಅದ್ಭುತವಾಗಿ ನಡೆಯಿತು. ಪರಿಮಳ ಗ್ರಂಥ ಹೇಗೆಲ್ಲ ನಾವು ತರಿಸ್ಕೊಂಡ್ವಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ಪರಿಮಳ ಗ್ರಂಥವನ್ನು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಇದೆ ನಮಗೆ ಅಂತಂದು ಹೇಳುತ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಸಹ ಇಷ್ಟಾರ್ಥಗಳು ನೆರವೇರಲಿ, ರಾಯರ ಆಶೀರ್ವಾದ ಇರಲಿ ಅಂತ ರಾಯರಲ್ಲಿ ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.